ನಾನಿಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂತದ್ದು ಮಾಜಿ ಸಂಸದನಾಗಿಯೂ ಅಲ್ಲ, ಮಾಜಿ ವಿರೋಧ ಪಕ್ಷದ ನಾಯಕನಾಗೂ ಅಲ್ಲ, ಹಾಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷನಾಗೂ ಅಲ್ಲ. ಬೇಕಾದ್ರೆ ಈ ಪತ್ರಿಕಾಗೋಷ್ಠಿ ಆದ್ಮೇಲೆ ಇವ್ರನ್ನ ಆಚೆ ಕಳಿಸಿದ ಮೇಲೆ ರಾಜಕಾರಣ ಮಾತಾಡ್ತಾರೆ. ನಾನು ಇಲ್ಲಿ ಮಾತನಾಡ್ತಾ ಇರುವಂತದ್ದು ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇರುವಂತ ಒಬ್ಬ ವ್ಯಕ್ತಿಯಾಗಿ. ನಾನು ಕೇವಲ ಒಂದು ವರ್ಗದ ಪರವಾಗಿ ಮಾತನಾಡ್ತಾ ಇಲ್ಲ. ರಾಜ್ಯದಲ್ಲಿ 17% SCಗಳಿದ್ದಾರೆ. ಅಂದ್ರೆ 1,25,00,000 ಜನ. ಹಾಗೆ SCಗಳು 7% ಇದ್ದಾರೆ, ಅಂದ್ರೆ 50 ಲಕ್ಷ ಜನ. ಹಾಗೆ OBCಗಳು 42% ಇದ್ದಾರೆ, ಸುಮಾರು 2,90,00,000 ಜನ. ಹೀಗೆ ಸುಮಾರು 4.5 ಕೋಟಿಗೂ ಹೆಚ್ಚು ಜನರ ಈ ಸಮಸ್ಯೆ. ಸಂವಿಧಾನದ ಆರ್ಟಿಕಲ್ 340 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಅವರು ಹಿಂದುಳಿದವರು OBC ಅಂತ ಹೇಳಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಆರ್ಟಿಕಲ್ 341 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಲ್ ಇದ್ರೆ ಅವರನ್ನ SC ಅಂತ ಹೇಳಿದ್ದಾರೆ. ಹಾಗೆ ಆರ್ಟಿಕಲ್ 342 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರಿದ್ದಾರೆ ಅವರನ್ನ ST ಅಂತ ಹೇಳಿ ಹೇಳಿದ್ದಾರೆ. 1950ರಲ್ಲಿ SC ರಿಸರ್ವೇಶನ್ ಆರ್ಡರ್, ST ರಿಸರ್ವೇಶನ್ ಆರ್ಡರ್ ಇದ್ದಂತ ಸಂದರ್ಭದಲ್ಲಿ SC ಪಾಪ್ಯುಲೇಷನ್ ಕೇವಲ SC ಜಾತಿಗಳಲ್ಲಿ ಕೇವಲ 6 ಜಾತಿಗಳನ್ನ SC ಯನ್ನಾಗಿ ರಾಜ್ಯದಲ್ಲಿ ಮಾಡಿದೆ. ಈಗ SC ಪಟ್ಟಿನಲ್ಲಿ 101 ಜಾತಿಗಳಾಗಿದ್ದಾವೆ. ಹಾಗೆ 1950ರಲ್ಲಿ ST ನಲ್ಲಿ 6 ಜಾತಿಗಳಿತ್ತು. ಆಗ 0.81% STಗಳ ಪಾಪ್ಯುಲೇಷನ್ ಇತ್ತು, SCಗಳದು 15% ಇತ್ತು. 1950 ಮತ್ತು 58ರಲ್ಲಿ SCಗಳಿಗೆ 15%, STಗಳಿಗೆ 3% ಮೀಸಲಾತಿಯನ್ನ ಕೊಡಲಾಗಿತ್ತು. 1991ರ ನಂತರ ST ಪಾಪ್ಯುಲೇಷನ್ 7% ಹತ್ತತ್ರ ಆಯ್ತು. ಹಾಗೆ SC ಪಾಪ್ಯುಲೇಷನ್ 17% ಸಹ ಆಯ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಏನು ಸಂವಿಧಾನದ ಆರ್ಟಿಕಲ್ 243ಗೆ ತರೋದ್ರ ಮೂಲಕ ತಿದ್ದುಪಡಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಕಾರ್ಪೊರೇಷನ್ ಎಲ್ಲದರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ SC STಗಳಿಗೆ ಮತ್ತು OBCಗಳಿಗೆ ಸೂಕ್ತವಾದಂತ ಪ್ರಾತಿನಿಧ್ಯವನ್ನ ಕೊಟ್ಟಿರ್ತಕ್ಕಂಥದನ್ನ ಸ್ಥಳೀಯ ಸಂಸ್ಥೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿನಲ್ಲಿ SCಗಳಿಗೆ STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ರಾಜ್ಯದ SCP TSP ಕಾಯ್ದೆಯಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದನ್ನ ನಾವು ನೋಡಬಹುದು. ಇದರ ಜೊತೆಗೆ 2004 ಮತ್ತು 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ SC ಮತ್ತು STಗಳಿಗೆ ಶಿಕ್ಷಣದಲ್ಲಿ ಕೇಂದ್ರದ IIT ಇನ್ನಿತರ ಸಂಸ್ಥೆಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ SCಗಳಿಗೆ STಗಳಿಗೆ ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ನ ಉದ್ಯೋಗದಲ್ಲೂ ಸಹ SCಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ
ರಾಜ್ಯವ್ಯಾಪಿ ನಾವೆಲ್ಲ ಹೋರಾಟಗಳನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಮತ್ತು ಹೈಕೋರ್ಟಿನ ಒಂದು ರಿಟ್ ನಲ್ಲಿ ಕೊಟ್ಟಂತ ನಿರ್ದೇಶನದ ರೀತ್ಯ 2022ರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನನ್ನ ಮಾಡಲಾಯಿತು. ಆ ಕಾನೂನಲ್ಲಿ ಯಾವ ಕರ್ನಾಟಕ ರಾಜ್ಯ, ಕರ್ನಾಟಕ ಸ್ಟೇಟ್ SC/ST reservation of seats in educational institutions and of appointments or posts in the services under the State Act 2022 ಮಾಡಲಾಯಿತು. ಸೊ ಇದರಲ್ಲಿ ಯಾವಾಗ ಹಿಂದೆ 50% ಇಂದಿರಾ ಸಾಹ್ನಿ ಕೇಸಲ್ಲಿ 50% ಮೀಸಲಾತಿ ಮೀರಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು 92ರಲ್ಲಿ ಮಾಡಿದಂತ ಆದೇಶ, ಆ ಆದೇಶದಲ್ಲೇ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ 50% ಮೀಸಲಾತಿ ಮೀರಬಾರದು ಅನ್ನೋದು ಇಟ್ ಇಸ್ ಎ ಜನರಲ್ ಪ್ರಿನ್ಸಿಪಲ್ಸ್. ಆದ್ರೆ ವಿಶೇಷವಾದಂತಹ ಸಂದರ್ಭದಲ್ಲಿ ಎಕ್ಸೆಪ್ಷನಲ್ ಕೇಸಸ್ ಆನ್ ದ ಬೇಸಿಸ್ ಆಫ್ ಎಂಪರಿಕಲ್ ಡಾಟಾ ಅಂಡ್ ಬೈ ಅಸೈನಿಂಗ್ ಕೋಸೆಂಟ್ ರೀಸನ್ಸ್, ಕೆಲವು ವರ್ಗಗಳಿಗೆ ಏನು ರಿಸರ್ವೇಶನ್ ಸಿಕ್ಕಿಲ್ಲ, ಅಡಿಕ್ವೇಟ್ ರಿಸರ್ವೇಶನ್ ಸಿಕ್ಕಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಅವರ ಮೀಸಲಾತಿ, ಎಲ್ಲ ಮೀಸಲಾತಿಯ ಲಿಮಿಟ್ ಅನ್ನ 50 ಮೀರಬಹುದು ಅನ್ನುವಂತ ಆದೇಶವನ್ನ ಸುಪ್ರೀಂ ಕೋರ್ಟ್ನವ್ರು ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ತಮಿಳುನಾಡಿನವರು 50ರ ಬದಲು 69% ಮೀಸಲಾತಿ ಮಾಡಿ ಆ ಮೀಸಲಾತಿಯ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಇವತ್ತು ಊರ್ಜಿತ ಆಗಿದೆ. ಹಾಗೆ 9th ಶೆಡ್ಯೂಲ್ ಅಲ್ಲಿ ಇದೇ ರೀತಿಯ ಸೋಷಿಯಲ್ ಕಾಸ್ ಇರ್ತಕ್ಕಂತ ಕಾನೂನುಗಳು ಸುಮಾರು 284 ಹೆಚ್ಚು ಕಾನೂನುಗಳನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. ದೇಶದ ಯಾವುದೇ ಕಾನೂನು ಅಥವಾ ಯಾವುದೇ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಅಂತ ಕಾನೂನಿಗೆ 9th ಶೆಡ್ಯೂಲ್ಗೆ ಸೇರಿರ್ತಕ್ಕಂತ ಕಾನೂನಿಗೆ ಸ್ಟೇ ಕೊಟ್ಟಿಲ್ಲ, ಸೆಟ್ ಅಸೈಡ್ ಸಹ ಮಾಡಿಲ್ಲ. ಬಹುಶಃ ಈ ಸಂದರ್ಭದಲ್ಲಿ ಒಂದನ್ನ ನಾನು ಹೇಳಲೇಬೇಕಾಗುತ್ತೆ. 2009ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ 50% ಮೀಸಲಾತಿಯನ್ನ ಕೇಂದ್ರ ಸರ್ಕಾರವೇ ಕ್ರಾಶ್ ಮಾಡುವಂತದಕ್ಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ ಆರ್ಟಿಕಲ್ 342A, ಸಂವಿಧಾನದ ಆರ್ಟಿಕಲ್ 342A ಅಂತ ಹೇಳಿ ಹೊಸ ಒಂದು ಕಲಂ ಅನ್ನ ಆರ್ಟಿಕಲ್ ಅನ್ನ ಮಾಡಿ, ಆ ಆರ್ಟಿಕಲ್ ಪ್ರಕಾರ 7.5% ಇರ್ತಕ್ಕಂತ ಭೂಮಿ ಆರ್ಸು, ಕಾಯಸ್ಥಾಸು, ರಜಪುಟ್ಸು, ಬ್ರಾಹ್ಮಿನ್ಸು ಇಂತವರಿಗೆ 10% ಮೀಸಲಾತಿಯನ್ನ ಕೊಟ್ಟರು. 50 + 10 65. Fortunately, I had an occasion to speak on that bill. ಪಾರ್ಲಿಮೆಂಟ್ ಅಲ್ಲಿ ನಾನು ಕಾಂಗ್ರೆಸ್ಸಿನ ಪರವಾಗಿ ನಾನೇ ಆ ಬಿಲ್ ಮೇಲೆ ಮಾತನಾಡಿದೆ. ಇದು ಇಂದಿರಾ ಸಾಹ್ನಿ ಕೇಸ್ಗೆ ವಿರುದ್ಧವಾಗಿದೆ ಅಂತ ಹೇಳಿ ರೈಟ್ಲಿ ಅವರಾಗ್ಲಿ ಸುಪ್ರೀಂ ಕೋರ್ಟ್ ಅವರು ಸಹ ಈಗ ಅಪೀಲ್ ಮಾಡಿದ್ದಾರೆ. ಸೊ ಹಾಗಾಗಿ ಯಾವ್ದು 2022ರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಮ್ಮೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಅಲ್ಲಿ ಯುನಾನಿಮಸ್ ಆಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿ, ಜನತಾದಳ ಸೇರಿ SC-ಗಳಿಗೆ 15ರ ಬದಲು 17% ಅನ್ನ, ST-ಗಳಿಗೆ 3 ಬದಲು 7% ಅನ್ನ, OBC ಅವರಿಗೆ 42ರ ಬದಲು 32% ಅನ್ನ ಮೀಸಲಾತಿಯನ್ನ ಕೊಟ್ಟು 56% ಮೀಸಲಾತಿಯನ್ನ ಕೊಡಲಾಗಿತ್ತು. ಆ ಮೀಸಲಾತಿಯ ಆಕ್ಟ್ ಆದಂತ ಸಂದರ್ಭದಲ್ಲಿ ನಾನು ಸೇರಿದಂತೆ ಅನೇಕರು ಹೇಳಿದ್ವಿ ಇದು ಊರ್ಜಿತ ಆಗಬೇಕು ಅನ್ನುವಾಗಿದ್ರೆ ಈ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂತ ಒತ್ತಾಯವನ್ನ ನಾವು ಮಾಡಿದ್ವಿ. ಸೊ ಅವತ್ತಿನ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 23rd ಮಾರ್ಚ್ 2023 ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಶನ್ ಆಫ್ ಸೀಟ್ಸ್ ಇನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್
and of appointments or posts in the services under the State Act 2022 to include in the 9th schedule of the Constitution of India. This is a letter written by none other than the Chief Secretary of the Karnataka. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ. ಸೊ ಇದಾದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ 2025 ಡಿಸೆಂಬರ್ ನಲ್ಲಿ ಏನು ಬೆಳಗಾಂನಲ್ಲಿ ನಡೆದಂತ ಸೆಷನ್ ಅಲ್ಲಿ ಯುನಾನಿಮಸ್ ಆಗಿ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಅದರಲ್ಲಿ ಬಿಜೆಪಿನವರು ಬೆಂಬಲ ಮಾಡ್ತಾರೆ, JDS ನವರು ಬೆಂಬಲ ಮಾಡ್ತಾರೆ, ಕಾಂಗ್ರೆಸ್ ಯುನಾನಿಮಸ್ಲಿ ರೆಸೊಲ್ಯೂಷನ್ ವಾಸ್ ಪಾಸ್. 9th ಶೆಡ್ಯೂಲ್ಗೆ ಇದನ್ನ ಸೇರಿಸಬೇಕು ಯಾವ ಈ ಕಾನೂನನ್ನ ಅಂತ ಹೇಳಿ ಮೊನ್ನೆ ಡಿಸೆಂಬರ್ 25 ಸಹ 2025 ಅಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಟ್ರೈಬಲ್ ಇಲಾಖೆಯವರು 20th January 2026 ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ. ಅದಾದ ಮೇಲೆ 16/4/2026 16th April 2026 then Chief Minister Mr. Siddaramaiah, he had written a letter to the Prime Minister, so stating that ಈ ಏನು 22ರ ಕಾನೂನು ಇದೆ 56% ರಿಸರ್ವೇಶನ್ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಪತ್ರ ಬರೀತಾರೆ. ಇದರ ಜೊತೆಗೆ 2022ರಿಂದ 2025 ಈ ವರ್ಗದ ಜನ ಈ ರಿಸರ್ವೇಶನ್ 17% SCಗಳಿಗೆ, 7% STಗಳಿಗೆ ಮತ್ತು 32% OBCಗಳಿಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ರಿಸರ್ವೇಶನ್ ಅನ್ನ ಇವತ್ತು ಎಂಜಾಯ್ ಮಾಡಿರ್ತಕ್ಕಂಥದ್ದಿದೆ. ಆದ್ರೆ ಅನ್ಫಾರ್ಚುನೇಟ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿರುವಂತವರು ಹೈಕೋರ್ಟ್ ನಲ್ಲಿ ರಿಟ್ ಹಾಕಿ ಈ ಕಾನೂನಿಗೆ ಇವತ್ತು ತಡೆಯಾಜ್ಞೆಯನ್ನ ತಂದಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ 9th ಶೆಡ್ಯೂಲ್ಗೆ ಸೇರಿಸದೇ ಇರೋದ್ರಿಂದ ಈ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯದ ವಂಚನೆಯಾಗಿದೆ. ಇದರ ಪರಿಣಾಮ ಇವತ್ತು ನೋಡಿ ರಾಜ್ಯದಲ್ಲಿ 72,000 ಹುದ್ದೆಗಳನ್ನ ರಿಕ್ರೂಟ್ ಮಾಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದ್ದ. 72,000 ಹುದ್ದೆಗಳಲ್ಲಿ ಇವತ್ತೇನಾದ್ರೂ 7ರ ಬಂದು 3% ಕೊಡ್ತೀವಿ ಅಂತ ಹೇಳಿದ್ದಾರೆ. STಗಳಿಗೆ 2,888 ಹುದ್ದೆಗಳು ಕಡಿಮೆ ಆಗುತ್ತವೆ. SCಗಳಿಗೆ 1,444 ಹುದ್ದೆಗಳ ಕಡಿಮೆ ಆಗುತ್ತವೆ. ಅದರಲ್ಲಿ SCಗಳಲ್ಲಿ SC ಎ ಗ್ರೂಪ್ನವರಿಗೆ 541 ಉದ್ಯೋಗಗಳು ಕಡಿಮೆ ಆಗ್ತವೆ. SC ಬಿ ಗ್ರೂಪ್ನವರಿಗೆ 541 ಅವ್ರಿಗೂ ಸಹ ಕಡಿಮೆ ಆಗ್ತವೆ. ಹಾಗೆ SC ಸಿ ಗ್ರೂಪ್ನವರಿಗೆ 362 ಹುದ್ದೆಗಳು ಕಡಿಮೆ ಆಗ್ತವೆ. ಸೊ ಇದರ ಜೊತೆಗೆ ಈ ಮೆಡಿಕಲ್ ಕಾಲೇಜುಗಳಲ್ಲಿ ಅಂಡರ್ ಗ್ರಾಜುಯೇಟ್ MBBS ಇದರಲ್ಲಿ STಗಳಿಗೆ 580 ಸ್ಥಾನಗಳು ಕಡಿಮೆ ಆಗ್ತವೆ. PG ನಲ್ಲಿ MD ಮತ್ತು MS ಇದರಲ್ಲಿ 308 ಸ್ಥಾನಗಳು ಕಡಿಮೆ ಆಗ್ತವೆ. ಆಯುಷ್ ಅಲ್ಲಿ ಸುಮಾರು 360, ಡೆಂಟಲ್ ಸೈನ್ಸ್ ಅಲ್ಲಿ 332, ವೆಟರ್ನರಿ ಸೈನ್ಸ್ ಅಲ್ಲಿ 17, ಇಂಜಿನಿಯರಿಂಗ್ ಸೀಟ್ಸ್ ಅಲ್ಲಿ 3,368, ಹಾಗೆ BSc ಅಗ್ರಿಕಲ್ಚರ್ ಅಲ್ಲಿ 122, ಬಿ ಫಾರ್ಮಾದಲ್ಲಿ 153, BSc ನರ್ಸಿಂಗ್ ಅಲ್ಲಿ 1,701 STಗಳಿಗೆ, ಅದೇ ರೀತಿ SCಗಳಿಗೆ. ಮೆಡಿಕಲ್ UG ನಲ್ಲಿ ಅಂಡರ್ ಗ್ರಾಜುಯೇಟ್ಸ್ ಅಲ್ಲಿ ಸುಮಾರು 290 ಸೀಟ್ಸ್ ಕಡಿಮೆ ಆಗುತ್ತೆ. PG ನಲ್ಲಿ 154, ಆಯುಷ್ ಅಲ್ಲಿ 180, ಡೆಂಟಲ್ ಇದರಲ್ಲಿ 66, ವೆಟರ್ನರಿ ಇದರಲ್ಲಿ 8, ಇಂಜಿನಿಯರಿಂಗ್ ಅಲ್ಲಿ 1,684, BSc ಅಗ್ರಿಕಲ್ಚರ್ ಅಲ್ಲಿ 61, ಬಿ ಫಾರ್ಮಾದಲ್ಲಿ 77, BSc ನರ್ಸಿಂಗ್ ಅಲ್ಲಿ 850. ಈ ರೀತಿ ಈ ವರ್ಗಗಳ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇದು ಅಷ್ಟೇ ಅಲ್ಲ, ಈಗ ಇತ್ತೀಚೆಗೆ
ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕಾನೂನನ್ನ ಮಾಡಿದ್ದಾರೆ. ಯಾವ CL1, CL2, CL9 ಇದನ್ನು ಕೊಡುವಂತದ್ರಲ್ಲಿ SC-ಗಳಿಗೆ 15% ಮೀಸಲಾತಿ, ST-ಗಳಿಗೆ 3% ಮೀಸಲಾತಿ ಕೊಡೋದ್ರ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಮಿಸ್ಟರ್ ಮೋದಿ ಅವರು ರಾಜ್ಯಕ್ಕೆ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ, ಗುಲ್ಬರ್ಗ ಬರ್ತಾರೆ, ಅಲ್ಲಿರುವಂತ ಬೆಸ್ತರಿಗೆ ಹೇಳ್ತಾರೆ ನಿಮಗೆ ST ಮಾಡ್ತಾರೆ. ಲಾಸ್ಟ್ ವೀಕ್ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಮಾಡಿದ್ದಾರೆ, ಕುರುಬರನ್ನ ST ಮಾಡ್ತೇವೆ. ಇನ್ನೆಲ್ಲೋ ಒಂದು ಕಡೆ ಪ್ರಧಾನಿಗಳು ಹೇಳ್ತಾರೆ ಗೊಲ್ರನ್ನ ST ಮಾಡ್ತೇವೆ. ನಾನು ಸ್ಪಷ್ಟಪಡಿಸ್ತೇನೆ, ಯಾವುದೇ ಜಾತಿಯವರನ್ನ SC-ಗೋ ST-ಗೋ ಮತ್ತೊಬ್ಬರಿಗೋ ಸೇರಿಸಬಾರದು ಅಂತ ಹೇಳಿ ನಾವ್ ಯಾರು ಹೇಳೋದಿಲ್ಲ. ರಿಸರ್ವೇಶನ್ ಯಾರಪ್ಪನ ಸೊತ್ತಲ್ಲ. ಯಾರೆಲ್ಲ ರಿಸರ್ವೇಶನ್ಗೆ ಎಲಿಜಿಬಿಲಿಟಿ ಬರ್ತಾರೆ, ಮೊದಲನೇದು ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು. ಈಗ ನಾನೇ ಹೇಳ್ತಾ ಇರ್ತೇನೆ, ಉದಾಹರಣೆಗೆ ಕ್ಷೌರಿಕ ಸಮಾಜದವರು, ಅವರು ಪಾಪ ಎದುರು ಬಂದ್ರೆ ಒಂದು ರೀತಿಯ ಕೆಟ್ಟ ಭಾವನೆಯನ್ನ ನೋಡ್ತಾರೆ, ದಟ್ ಈಸ್ ಅನ್ಟಚಬಲ್. ಅವರನ್ನು SC ಮಾಡಬೇಕು. ಹಾಗೆ ಯಾರು ಈ ಧೋಬಿ ಸಮಾಜದವರಿದ್ದ ಅಗಸರು ಯಾರಿದ್ದಾರೆ, ದೇಶದ 21 ರಾಜ್ಯಗಳಲ್ಲಿ ಅವರು SC ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕಪ್ಪ ಅವರು ಮಾಡೋದಿಲ್ಲ? ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಯಾವುದೇ ಜಾತಿ ಎಲಿಜಿಬಲ್, 78 ವರ್ಷ ಆಯ್ತು ಸ್ವಾತಂತ್ರ್ಯ, ಇನ್ನ ಅರ್ಜಿ ಇಟ್ಕೊಂಡು ಬರ್ಬೇಕಾ ಮಿಸ್ಟರ್ ಮೋದಿ? ಯಾರಿಗೆ ಎಲಿಜಿಬಿಲಿಟಿ ಇದೆ ಆಸ್ ಪರ್ ಆರ್ಟಿಕಲ್ 341, 342 ಅಂಡ್ 340 ಅವರನ್ನ ಕೇಂದ್ರ ಸರ್ಕಾರ ಗುರುಸಿ ಕಾನೂನು ರೀತಿಯಲ್ಲಿ SC-ನೋ ST-ನೋ OBC-ನೋ ಮಾಡ್ಬೇಕು. ಈ ಮಾಡೋದ್ರ ಜೊತೆಗೆ ಅವರನ್ನ ಯಾವ ಸಂದರ್ಭದಲ್ಲಿ ಮಾಡ್ತೀರಿ ಆ ಕ್ಷಣದಿಂದಾನೇ ಅಷ್ಟು ರಿಸರ್ವೇಶನ್ ಜಾಸ್ತಿ ಮಾಡಿ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ನಾನು ಈ ಮೂಲಕ ಕೇಳ್ತೇನೆ, ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣ ಅವರು, ಕುಮಾರಸ್ವಾಮಿ ಅವರೇ, ನೀವು ನಿಮ್ ಸರ್ಕಾರ ಬಹಳ ಮಾತನಾಡ್ತೀರಿ ಸಾಮಾಜಿಕ ನ್ಯಾಯದ ಬಗ್ಗೆ. ಯಾಕೆ ಸ್ವಾಮಿ 9th ಶೆಡ್ಯೂಲ್ಗೆ ಇದನ್ನ ಕಾನೂನನ್ನ ಸೇರಿಸಲಿಕ್ಕೆ ಆಗ್ತಾ ಇಲ್ಲ? ಮೋದಿಯವರು ಮಾತಾಡ್ತಾರೆ ನಾನು ಸಾಮಾಜಿಕ ಪರವಾಗಿದ್ದೇನೆ. ಅಲ್ಲಿ ತರಾತೂರಿನಲ್ಲಿ 7.5% ಇರುವಂತ ಯಾರು ಕಾಯಸ್ಥಾಸು, ಭೂಮಿಯಾರ್ಸು, ರಜಪುಟ್ಸು, ಬ್ರಾಹ್ಮಿನ್ಸ್ಗೆ ತರಾತೂರಿನಲ್ಲಿ ನಾನೇ ಪಾರ್ಲಿಮೆಂಟ್ ಇಲ್ದಾಗ ತರ್ತಾರೆ ಅಂತ 10% ಇದನ್ನ. ಆದ್ರೆ ಇವರಿಗೆ ರಾಜ್ಯ ಸರ್ಕಾರ, ನಿಮ್ಮ ಸರ್ಕಾರನೇ ಮಾಡಿರುವಂತ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸ್ತಾ ಇರೋದ್ರಿಂದ ಸೊ ಇವತ್ತು ರಾಜ್ಯವ್ಯಾಪಿ ಇದರ ವಿರುದ್ಧ ಜನಾಭಿಪ್ರಾಯವನ್ನ ರೂಢಿಸ್ತಕ್ಕಂಥದಕ್ಕೆ 28 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾರೆ. ಇದು 29ನೇ ಜಿಲ್ಲೆ. ಸೊ ಎಲ್ಲ ಕಡೆನಲ್ಲೂ ಸಹ ಪ್ರೆಸ್ ಕಾನ್ಫರೆನ್ಸ್, ಡೆಪ್ಟಿ ಕಮಿಷನರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರಾಂಡಮ್, ಇಲ್ಲಿ ಇವತ್ತು ರಜಾ ಇರೋದ್ರಿಂದ ನಾಡು ಸೋಮವಾರ ಕೊಡೋದಕ್ಕೆ ಹೇಳಿದ್ದೆ. ಮತ್ತೆ ಈ ಸಿಕ್ಕಂತ ಇಂಟೆಲೆಕ್ಚುಯಲ್ಸ್ ಜೊತೆನಲ್ಲಿ ಇಂಟರಾಕ್ಷನ್ ಅನ್ನ ಇದರ ಬಗ್ಗೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರವೂ ಸಹ ಒಂದು ರೀತಿಯಲ್ಲಿ ವಿಫಲ ಆಗಿದೆ. ಯಾವ ಸ್ಟೇ ಕೊಟ್ಟಿರಬೇಕಾದ್ರೆ ಅದನ್ನ ಸ್ಟೇಯನ್ನ ವೆಕೇಟ್ ಮಾಡಿಸುವಂತ ಕೆಲಸ ಮಾಡಬೇಕು. ನಮ್ಮೆಲ್ಲರ ಒತ್ತಾಯದ ಮೇಲೆಗೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸೀನಿಯರ್ ಕೌನ್ಸಿಲ್ ರವಿವರ್ಮ ಕುಮಾರ್ ಅವರನ್ನ ಈ ಕೇಸಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಅವರು ಸಹ ಅಪಾಯಿಂಟ್ ಮಾಡಿದ್ರೆ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಕೂಡಲೇ ಆ ಸ್ಪೆಷಲ್ ಕೌನ್ಸಿಲ್ ಯಾರಿದ್ದಾರೆ, ಸೀನಿಯರ್ ಕೌನ್ಸಿಲ್ ಯಾರಿದ್ದಾರೆ, ಅವರ ಅಡ್ವೊಕೇಟ್ ಆನ್ ರೆಕಾರ್ಡ್ ಯಾರಿದ್ದಾರೆ, ಈ ಹ್ಯಾಸ್ ಟು ಫೈಲ್ ಎ NIA ಫಾರ್ ವೆಕೇಟಿಂಗ್ ಸ್ಟೇ. ಇದನ್ನ ವೆಕೇಟ್ ಮಾಡಿಸುವಂಥದ್ದು ಟೆಂಪರರಿ ರಿಲೀಫ್ ಆಗುತ್ತೆ, ಇದು ಪರ್ಮನೆಂಟ್ ರಿಲೀಫ್ ಆಗಬೇಕು ಅನ್ನೋಗಿದ್ರೆ ಪ್ರಧಾನ ಮಂತ್ರಿಗಳು, ಕೇಂದ್ರ ಸರ್ಕಾರ ಈ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು. ಸೊ ಇದಕ್ಕೆ ನಿಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಆಲ್ ಪಾರ್ಟಿ ಡೆಲಿಗೇಷನ್ ನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕು. ಪ್ರಧಾನ ಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ಮೊನ್ನೆ 3 ದಿವಸಗಳಿಂದ ಸನ್ಮಾನ್ಯ ದೇವೇಗೌಡರನ್ನ ರಾಷ್ಟ್ರೀಯ ಮಾಜಿ ಪ್ರಧಾನ ಮಂತ್ರಿಗಳವರನ್ನ ನಮ್ಮ ನಿಯೋಗ ಭೇಟಿ ಮಾಡಿದ್ರು.
ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಇದರ ಬಗ್ಗೆ ಪ್ರಧಾನಿಗಳ ಹತ್ರ ಮಾತನಾಡ್ತೇನೆ, ಇದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಸೇರಿಸ್ಲಿಕ್ಕೆ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಮ್ಮ ಅಭಿನಂದನೆ ಇದೆ. ಆದ್ರೆ ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ಮೋದಿ, ರಾಜಕಾರಣ ಅಥವಾ ಮೂಗಿಗೆ ತುಪ್ಪ ಹಚ್ಚುವಂತ ಪ್ರವೃತ್ತಿಯನ್ನ ಬಿಟ್ಟು ಈ ರಾಜ್ಯದ ಸುಮಾರು 4.5 ಕೋಟಿ ಯಾರು ಜನರಿದ್ದಾರೆ, SC ST OBCಗಳಿದ್ದಾರೆ, ಅವರ ಸಂವಿಧಾನದತ್ತ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಈ 22ರ ರಿಸರ್ವೇಶನ್ 56% ರಿಸರ್ವೇಶನ್ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂತ ಆಗ್ರಹ ಪೂರ್ವಕವಾದಂತಹ ಒತ್ತಾಯವನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ಸ್ಥಾನಗಳ ಆ ಪೋಸ್ಟ್ಗಳಲ್ಲಿ ಆಗಿರುವಂತ ವ್ಯತ್ಯಾಸಗಳು. ನೋಡಿ, ಈಗ ಏನೋ ಒಂದು 2-3 ತಿಂಗಳ ಮೊದಲು ಆಗಿರುವಂತ ರಿಕ್ರೂಟ್ಮೆಂಟ್ ಅಲ್ಲಿ 7% 17% ರೀತಿಯ ಇದನ್ ಮಾಡಿದ್ದಾರೆ. ಅಂದ್ರೆ ಯಾವ ನೋಟಿಫೈ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇಂಟರ್ವ್ಯೂಸ್ ನಡೆದಿರತಕ್ಕಂಥದ್ರಲ್ಲಿ. ಆದ್ರೆ ಈಗ ಏನಾಗಿದೆ, ರೈಟ್ಲಿ ಆರ್ ರಾಂಗ್ಲಿ, ಅಡ್ವೊಕೇಟ್ ಜನರಲ್ ನಲ್ಲಿ ಹೈಕೋರ್ಟ್ ನಲ್ಲಿ ಒಂದು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ನಾವು 56 ಬದಲು ಇದು ಇತ್ಯರ್ಥ ಆಗೋವರೆಗೂ 50% ಅಲ್ಲಿ ಮೀಸಲಾತಿಯನ್ನ 50% ಅಲ್ಲಿ ರಿಕ್ರೂಟ್ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಈಗಿನ ರಿಕ್ರೂಟ್ಮೆಂಟ್ ಏನಿದೆ 72,000 ಉದ್ಯೋಗಗಳು. ಸೊ ಅದರಲ್ಲಿ SC ಗಳಿಗೆ 15, 17ರ ಬದಲು 15% ರಿಸರ್ವೇಶನ್, ST ಗಳಿಗೆ 7ರ ಬದಲು 3% ರಿಸರ್ವೇಶನ್ ಅಲ್ಲಿ ಆಗ್ತಾ ಇದೆ. ಇದೊಂದು ದೊಡ್ಡ ಅನ್ಯಾಯ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಹುದೊಡ್ಡ ಅನ್ಯಾಯ ಆಗ್ತಾ ಇದೆ. ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಕೇವಲ ಮಾತುಗಳಿಂದ ನಡೆಯುವಂತದ್ದಲ್ಲ. ಸೊ ಇದು ಕೇವಲ ಎಲ್ಲರೂ ಮಾತಾಡ್ತಾರೆ ನಾವು ಸಾಮಾಜಿಕ ನ್ಯಾಯದ ಪರವಾಗಿದ್ದೇವೆ ಅಂತ ಹೇಳಿ. ನಾನ್ ನಿಮ್ ಮೂಲಕ ಕೇಳ್ತೇನೆ, ನಿಮ್ಮದೇ ಕಾನೂನು ಬಿಜೆಪಿನವರೇ ಮಾಡಿರೋದು, ನೀವೇ ಪತ್ರ ಬರ್ದಿದ್ದೀರಿ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ. ಯಾಕಪ್ಪ ಮೋದಿ ಮೀನಾಮೇಷ ಎಣಿಸ್ತಾ ಇದ್ರಿ? ಸೊ ಹಾಗಾಗಿ ಈಗ ನಿಮಗೆ ಏನಾದ್ರೂ ಸಹ ನಿಮ್ಮ ಕಾನೂನು ನೀವು ಮಾಡಿರುವಂತದಕ್ಕೆ ಬದ್ಧತೆ ಇದ್ದರೆ, ನಿಮಗೇನಾದ್ರೂ ಸಹ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಸೊ ನೀವಿವತ್ತು ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನೋದು ನಮ್ಮ ಆಗ್ರಹ ಪೂರ್ವಕವಾದಂತ ಆಗ್ರಹ. ಸೊ ಆಯ್ತಲ್ಲ ಸರ್? ಮೀಸಲಾತಿಯನ್ನು ಯಾರು ಉಳ್ಳವರು ಮಾತ್ರ ಪಡ್ಕೊಳ್ತಾರೆ. ಕ್ಷೇತ್ರದಲ್ಲಿ ನಿಲ್ಲುವಂತದ್ದು, ಬಾರಿ ಗೆಲ್ಲುವಂತದ್ದು, ಈಗ ಸರ್ಕಾರಿ ಹುದ್ದೆಗಳಿಗೆ ಕೂಡ ಯಾರು ಅದಕ್ಕೆ ಒಮ್ಮೆಗೆ ಮೀಸಲಾತಿ ಆಧರಿಸಿ ನೋಡಿ ಬ್ರದರ್, ಒಳ್ಳೆ ಪ್ರಶ್ನೆ ಕೇಳಿದ್ದು. ಅದರಲ್ಲಿ ಒಂದೇ ಪ್ರಶ್ನೆ ಕೇಳಿದ್ದು. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದು. ನೋಡಿ, ಎಷ್ಟೇ ನಮ್ಮ ಶ್ರೇಣೀಕೃತ ಜಾತಿ ವ್ಯವಸ್ಥೆ, ಈಗ SC ರಿಸರ್ವೇಶನ್ ನಾಟ್ ಬೇಸ್ಡ್ ಆನ್ ಎಕನಾಮಿಕ್ ಕ್ರೈಟೀರಿಯಾ ಅಲ್ಲ. ಒಂದ್ ನಿಮಿಷ. ಇನ್ಫ್ಯಾಕ್ಟ್ ಸಂವಿಧಾನದಲ್ಲಿ ಎಲ್ಲೂ ಸಹ ಎಕನಾಮಿಕ್ ಕ್ರೈಟೀರಿಯಾ ವಾಸ್ ನಾಟ್ ಎನ್ ಇಶ್ಯೂ ಅಟ್ ಆಲ್. ಇಟ್ ವಾಸ್ ನಾಟ್ ಎ ಕಂಡೀಷನ್ ಅಟ್ ಆಲ್. ರಿಸರ್ವೇಶನ್ ಗೆ SC ಗೆ ಮಾಡಿರುವಂತದ್ದು, ಅವರು 100 ಕೋಟಿಗಿದ್ರು ಸಹ ಅವರ ನೋಡಪ್ಪ, ಅವನು SC, ಅವನು ದೇವಸ್ಥಾನಕ್ಕೆ ಸೇರಿಸಬೇಕಾದ್ರೆ, ಮನೆಗೆ ಸೇರಿಸಬೇಕಾದ್ರೆ ಒಂದು ರೀತಿ ಯೋಚನೆ ಮಾಡ್ತಾರೆ. ಆ ಅನ್ಟಚಬಿಲಿಟಿ ಕಾರಣದಿಂದ ಇವತ್ತು ಅವರಿಗೆ SC ಸಿಕ್ಕಿದ್ದಾರೆ. ಸೊ ಹಾಗೆ ST ಗೆ ಯಾರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಅದಕ್ಕೆ ನಾನೇನಪ್ಪ, ಒಂದ್ ನಿಮಿಷ ಬಂದ್ಬಿಟ್ಟು, ಹೆಣ್ಮಕ್ಳು ಏನಾದ್ರು ಪೊಲಿಟಿಕಲ್ ಇದನ್ನ ಏನಾದ್ರು ಹೇಳ್ತೇನೆ ಇದಾದ್ಮೇಲೆ. ಸೊ ನಾನು ಇದಕ್ಕೆ ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ ಹೇಳಿ ಒಬ್ರು MLA ಇದ್ರು, ಆಮೇಲೆ KPSC ಮೆಂಬರ್ ಇದ್ರು, ಪೂಜಾ ಅವರು ಡಾಕ್ಟರ್, ಅವರು ಆಕ್ಚುಲಿ ಐ ಡಾಕ್ಟರ್. ಅವರು ಒಂದ್ ಹಂತದಲ್ಲಿ ರಿಸರ್ವೇಶನ್ 2 ಚುನಾವಣೆಗಳಿಗೆ ಅಂತ ಹೇಳಿ ಒಂದ್ ಹಂತದಲ್ಲಿ ಅವರು ಪ್ರೈವೇಟ್ ಮೆಂಬರ್ ಬಿಲ್ ಅನ್ನ ತಂದಿದ್ರು. ಇನ್ಫ್ಯಾಕ್ಟ್ ಪ್ರಾರಂಭದಲ್ಲಿ ಅಂಬೇಡ್ಕರ್ ಏನೋ ಸಹ
10 years ಅಂತ ಮಾಡಿದ್ರು, ಆಮೇಲೆ ಮುಂದೆ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ ಅಂದ್ರೆ ಈ ವರ್ಗವನ್ನ ಇವತ್ತು ಮೇಲೆತ್ತಲಿಕ್ಕೆ ಇನ್ನೂ ಆಗಿಲ್ಲ. ಆಗಿಲ್ಲ ಅನ್ನುವಂಥದ್ದು ಇದೇ ಕಾರಣದಿಂದ. ಅದು ಸೊ ಇದರಲ್ಲಿ ಇಲ್ಲ, ಇದರಲ್ಲಿ ಏನಾಗಿದೆ ನಿಜ. ಯಾರು ಅದನ್ನು ಮೀಸಲಾತಿಯನ್ನು ಪಡ್ಕೊಂಡು ಮೇಲ್ವರ್ಗಕ್ಕೆ ಅಂದ್ರೆ ಆರ್ಥಿಕವಾಗಿ ಸಬಲರಾಗ್ತಾರೆ, ಅನಂತರ ಅವರೇ ಅದನ್ನು ಅದೊಂದೇ ಕೊಡ್ತಾರೆ ಬಿಟ್ರೆ ನೀವು ಉಳಿದವರಿಗೆ ಕೊಡ್ತಾ ಇಲ್ಲ. ನೀವು ಹೇಳ್ತಾ ಇರೋದು ಅದು ಒಂದು ಕಾರಣ, ಬಟ್ ಅದೊಂದೇ ಕಾರಣ ಅಲ್ಲ. ಸೊ ಹಾಗಾಗಿ ನಾ ಮೊದಲು ಏನ್ ಹೇಳುವಂಥದ್ದು, ಎಸ್ ಹಿಂದುಳಿದವರು ಮುಂದೆನೇ ಇರ್ತಾರೆ ಈ ಸಮುದಾಯದಲ್ಲಿ. ನೋಡಿ, ಸಂವಿಧಾನದ ಆಶಯ ಇದೇನಿದ್ರು ಸಹ ಬದಲಾವಣೆ ತರಬೇಕಾದ್ರೆ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಅದು ಕೆಳ ಹಂತದಿಂದ ಹೋಗ್ಬೇಕು. ಇಲ್ಲ ಇಲ್ಲ ಸಿ, ಆ ರೀತಿ ಆಗ್ರಹಗಳು ನಿಮ್ಮ ಒಕ್ಕೂಟ ಈಗ ಜಾಗೃತಿ ಆಗ್ತದೆ. ನಿಮಗೆ ಒಂದೇ ಒಂದು ದಯಮಾಡಿ, ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಂತ ಈಗ ಅದಕ್ಕೆ ಕೇಳಿದ್ದಕ್ಕೆ ನೀವು ಅದರ ಬಗ್ಗೆ ಇಲ್ಲ, ಒಂದೇ ಒಂದ್ ನಿಮಿಷ ದಯಮಾಡಿ. ಸಿ, ಅಲ್ಟಿಮೇಟ್ಲಿ ಇಟ್ ಇಸ್ ಅ ನ್ಯಾಷನಲ್ ಇಶ್ಯೂ. ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದ ಯೂನಿಯನ್ ಗವರ್ಮೆಂಟ್, ನಾಟ್ ಬೈ ಗ್ರಾಮ ಪಂಚಾಯತ್ ಆರ್ ತಾಲೂಕ್ ಪಂಚಾಯತ್ ಆರ್ ಜಿಲ್ಲಾ ಪಂಚಾಯತ್ ಆರ್ ಸ್ಟೇಟ್. ಇಂದಿರಾ ಸಾನೀಸ್ ಕೇಸಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಎವರಿ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಟು ಹ್ಯಾವ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, SC commission, ST commission. What are the duties of these commissions? Inclusions, exclusions, and supervisory of developmental activities. These are the important responsibilities given to these commissions as per the directions of the Honorable Supreme Court of India. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಈ ಗಮನ ಹರಿಸೋದಕ್ಕೆ ಮೊದಲು ನಮಗ ಕೊಟ್ಟಿರುವಂತ ಅನ್ನನ ಯಾಕ್ರಿ ಕಿತ್ಕೊಳ್ತೀರಿ? ಇಡೀ ಅನ್ನ ಕೊಟ್ಟಿದ್ರಿ, ಕಿತ್ಕೊಂಡು 3 ಇಡೀ ಅನ್ನ ಕೊಟ್ಟು ಇದನ್ನೇ ಹಂಚ್ಕೊಳ್ಳಿ ಅಂದ್ರೆ, SC-ಗಳಿಗೆ 17 ಕೊಟ್ಟು ಈಗ 15ರಲ್ಲಿ ಹಂಚ್ಕೊಳ್ಳಿ ಅಂತ ಅಂದ್ರೆ, ಇದು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ಗೆ ಮಾಡ್ತಾ ಇರುವಂತ ದ್ರೋಹ, ಸಂವಿಧಾನಕ್ಕೆ ಮಾಡ್ತಾ ಇರುವಂತ ದ್ರೋಹ. ಮಾತಿದ್ರೆ ಹಿಂದೂಗಳೆಲ್ಲ ಒಂದು, ಆದ್ರೆ ಏನಾಗಿದೆ, ಹಿಂದೂಗಳೆಲ್ಲ ಒಂದು, ನೀವು ಹಿಂದೆ ನಾವು ಮುಂದೆ ಅಂತೇಳಿ ಕೆಲವರು ಭಾವಿಸಿದ್ದಾರೆ. ನಾವು ಸಹ ಮೈನ್ ಸ್ಟ್ರೀಮ್ ಅಲ್ಲಿ ನಿಮ್ ಜೊತೆಗೆ ಬರಬೇಕಲ್ವಾ, ಎಕನಾಮಿಕಲಿ, ಎಜುಕೇಶನಲಿ, ಪೊಲಿಟಿಕಲಿ. ಸೊ ಅದಕ್ಕೆ ಈ ರಿಸರ್ವೇಶನ್. ಮುಂದೆ ಹೋದವರು ಮುಂದೆ ಹೋಗ್ತಾ ಇರ್ತಾರೆ, ಅದು ಹೌದಲ್ಲ? ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಹೋಗ್ತಾ ಇದಾರೆ, ಇಲ್ಲ ಅಂತ ನಾ ಹೇಳ್ತೇನೆ. ಎಲ್ಲ ಕಡೆ ಅಲ್ಲಿಂದಲ್ಲ, ಎಲ್ಲ ಪಕ್ಷಗಳಲ್ಲಿ ಕೂಡ ಸೊ ಇಲ್ಲ, ಆ ತರದವ್ರು ಬಹಳ ಕಡಿಮೆ ಇದ್ದಾವೆ. ಸೊ ಇದನ್ನ ಈಗೇನ್ ನೀವೇನ್ ಹೇಳಿದ್ರಿ, ಇದನ್ನು ಸಹ ಸಂದರ್ಭ ಬಂದಾಗ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೀಲಿಕ್ಕೆ ಬಯಸ್ತೇನೆ. ಸರ್, ಈಗ ಇದು ಮೆಮೊರಾಂಡಮ್ ಮುಗಿಸ್ತೀರಾ ಅಥವಾ ನೆಕ್ಸ್ಟ್ ಸ್ಟೆಪ್ ಏನು? ಸರ್, ಈಗಾಗಲೇ ನಾನು 29ನೇ ಜಿಲ್ಲೆ ಪ್ರವಾಸ, ಈಗಾಗಲೇ ಒಂದ್ಸಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ, ಇನ್ನೊಂದ್ಸಾರಿ ದೇವೇಗೌಡರನ್ನ ಭೇಟಿ ಮಾಡಿದ್ದೆ, ಬಿಜೆಪಿಯ ನಾಯಕರುಗಳ ಬಸವರಾಜ ಬೊಮ್ಮಾಯಿ ಅವರನ್ನ, ಶೆಟ್ಟರ್ ಅನ್ನ ಭೇಟಿ ಮಾಡಿದ್ದೆ. ಸೊ ಇದಾದ ಮೇಲೆ ಈಗಾಗಲೇ ಇವತ್ತೇನಾದ್ರೂ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೊಸ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಸರ್ವಪಕ್ಷದ ನಿಯೋಗವನ್ನ ಕೊಂಡೊಯ್ತಕ್ಕಂತ ಒತ್ತಡವನ್ನ ತರ್ತೇವೆ. ಇದಾದ್ಮೇಲೆ ಎಲ್ಲ ಯೂನಿವರ್ಸಿಟೀಸ್ ನಲ್ಲಿ ಈ ವರ್ಗದ SC-ಗಳು, ST-ಗಳು, OBC-ಗಳ ವಿದ್ಯಾರ್ಥಿಗಳು ಯಾರಿದ್ದಾರೆ, ಯಾಕಂದ್ರೆ ಇದನ್ನ ಅಲ್ಟಿಮೇಟ್ಲಿ ಬೆನಿಫಿಟ್ಸ್ ಸಿಗೋದು ಯಾರಿಗೆ? ಉದ್ಯೋಗಸ್ಥರಿಗೆ, ಪ್ರಮೋಷನ್ಸ್, ರಿಸರ್ವೇಶನ್. ಯಾರು MA, MSc, MCom ಅಥವಾ ಇನ್ನಿತರ ಡಿಗ್ರಿಗಳನ್ನ ಮಾಡುವಂತವರಿಗೆ ಅವರಿಗೆ ಕೆಲಸ ಸಿಗ್ಬೇಕು. ಪೋಷಕರಿಗೆ ಅವರ ಮಕ್ಕಳಿಗೆ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ IIT ಮತ್ತೊಂದರಲ್ಲಿ ಸೀಟ್ ಸಿಗಬೇಕು. ಸೊ ಹಾಗಾಗಿ ನಾವು ಈಗ ಇದನ್ನ ಹೋರಾಟವನ್ನ ಮಾಡ್ತಕ್ಕಂಥದಕ್ಕೆ, ಇದನ್ನ ಪ್ರಾರಂಭದಲ್ಲಿ ಒಂದು ಜನಜಾಗೃತಿಯನ್ನ ಮಾಡ್ತಕ್ಕಂಥದ್ದು, ಇನ್ನೊಂದು ಸರ್ಕಾರದ ಗಮನವನ್ನ ಸೆಳೀತಕ್ಕಂಥದ್ದು. ಅನಿವಾರ್ಯವಾಗಿ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಅಹಿಂಸಾತ್ಮಕವಾಗಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಕ್ಕಂಥದನ್ನ, ಯಾಕಂದ್ರೆ ಒಂದೊಂದನ್ನು ಸ್ಟೆಪ್ ಬೈ ಸ್ಟೆಪ್, ಸೊ ಸ್ಲೋಲಿ ಹೋರಾಟವನ್ನ ಮಾಡುವಂತದ್ರ ಮೂಲಕ ನಾವು ಈ ಸಮಸ್ಯೆಗೆ ಪರಿಹಾರ, ನಾನು ಇಷ್ಟು ಮಾತ್ರ ಹೇಳ್ತೇನೆ, ಇದರ ಅಂತಿಮ ಘಟ್ಟ ಮುಟ್ಟುವವರೆಗೂ ಈ ಹೋರಾಟವನ್ನ ನಿಲ್ಲಿಸೋದಿಲ್ಲ. ಜನಜಾಗೃತಿಯ ಮೂಲಕ, ಜನಾಂದೋಲನ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಆಯ್ತಾ ಸರ್? ಇಶ್ಯೂ
ಸೊ ಪೊಲಿಟಿಕಲ್ ಏನಾದ್ರು ಕೇಳ್ತಿರೋ ಅಥವಾ ಸರ್ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಏನಾದ್ರು ಅದರ ವಿಚಾರದಲ್ಲಿ ಸರ್ ಇವತ್ತು ದೇಶದ ಅಸ್ಮಿತೆ, ದೇಶದ ಪರಂಪರೆ, ದೇಶದ ಸಂಸ್ಕೃತಿ, ದೇಶದ ಸ್ವಾಭಿಮಾನದ ಸಂಕೇತ ಯಾರಾದ್ರೂ ಇದ್ರೆ ಅದು ಶ್ರೀರಾಮಚಂದ್ರ. ಅಯೋಧ್ಯಾಕಾಂಡ ಸರ್ಗ 100 ರಾಮ ಮತ್ತು ಭರತನ ಮಧ್ಯೆ ನಡೆಯುವಂತ ಸಂವಾದ. ಸುಮಾರು 7,000 ವರ್ಷಗಳಿಂದ ರಾಮಾಯಣ ನಡೆದಿರುವಂಥದ್ದು. ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದರ ಪ್ರಕಾರ 7,000 ವರ್ಷಗಳಿಂದ ನಡೆದಿರುವಂತ ರಾಮಾಯಣ ಆ ಅಯೋಧ್ಯಾಕಾಂಡ ಸರ್ಗ 100 ಅಲ್ಲಿ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಅಯೋಧ್ಯಾಕಾಂಡ ಸರ್ಗ 100 ಅಲ್ಲಿ ರಾಮ ಮತ್ತು ಭರತನ ಮಧ್ಯೆ ನಡೆಯುವಂತ ಸಂವಾದ. ಅಲ್ಲಿ ಅನೇಕ ವಿಚಾರಗಳ ಸಾಮಾಜಿಕ ನ್ಯಾಯ, ಅರ್ಥನೀತಿ, ರಾಜನೀತಿ ಎಲ್ಲವನ್ನೂ ಪ್ರಸ್ತಾಪ ಮಾಡಿದ್ದಾರೆ. ದಿನಗೂಲಿಯಿಂದ ಹಿಡಿದು, ವಾರದ ಕೂಲಿಯಿಂದ ಹಿಡಿದು, ತಿಂಗಳ ಕೂಲಿಯಿಂದ ಹಿಡಿದು, ರಾಜ ಅಂದ್ರೆ, ಮಂತ್ರಿ ಮಂಡಲ ಅಂದ್ರೆ, ಸೊ ಟ್ಯಾಕ್ಸ್ ಅಂದ್ರೆ, ಬಡ್ಜೆಟ್ ಅಂದ್ರೆ ಇವೆಲ್ಲವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಹೇಳ್ತಾರೆ. ಇಷ್ಟವಾದಂತ ಹೆಂಡತಿ, ಸ್ನೇಹಿತ, ತಾಂಬೂಲ ಮತ್ತು ಭಾರತದ 2 ಕಥೆಗಳು ನಿತ್ಯ ನೂತನ ಅಂತೇಳಿ. ಅಲ್ಲಿ ಹೇಳ್ತಾರೆ ರಾಮ ಭರತನಿಗೆ, ನೋಡಪ್ಪ, ಯಾವ ದೇಶದಲ್ಲಿ ಭ್ರಷ್ಟಾಚಾರ ಇರುತ್ತೆ ಆ ಭ್ರಷ್ಟಾಚಾರದಿಂದ ಆ ದೇಶ ಉದ್ಧಾರ ಆಗೋದಿಲ್ಲ ಅಂತೇಳಿ. ಸೊ ಇಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಬಂದಂತ ಭಾರತೀಯ ಜನತಾ ಪಾರ್ಟಿಯವರು, RSS ನವರು, VHP ನವರು ಅನೇಕ ದಶಕಗಳಿಂದ ಇದರ ಮೇಲೆ ರಾಜಕಾರಣ ಬಂದಂತವ್ರು. 1985ರಲ್ಲಿ ಫೈಸಲಾಬಾದ್ ಕೋರ್ಟಿನ ಆದೇಶ ಬಂದ ತಕ್ಷಣನೇ ಅವತ್ತಿನ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು ರಾಮಲಲ್ಲಾ ದೇವಸ್ಥಾನವನ್ನ ಓಪನ್ ಮಾಡಿ ಪೂಜೆ ಮಾಡಿಸ್ತಾ ಬಂದ್ರು. ಯಾವ ಭ್ರಷ್ಟಾಚಾರನೂ ಆಗ್ಲಿಲ್ಲ. ಆದ್ರೆ ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ಬಂದಾದ್ಮೇಲೆ ಮಿಸ್ಟರ್ ಮೋದಿ ಅಂಡ್ ಹಿಸ್ ಟೀಮ್, RSS ನ ಮತ್ತು VHP ಟೀಮ್ 2 ಟ್ರಸ್ಟ್ ಅನ್ನ ಮಾಡುದು. ಒಂದು ಕಡೆ ಹಿಂದೂಗಳಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್, ಇನ್ನೊಂದು ಮುಸಲ್ಮಾನರಿಗೆ ಮತ್ತೊಂದು ಟ್ರಸ್ಟ್ ಮಾಡಿಕೊಟ್ರು. ಸರ್ಕಾರವೂ ಒಂದಿಷ್ಟು ಹಣ ಕೊಟ್ಟಿದೆ. ಈ ಟ್ರಸ್ಟ್ ನಲ್ಲಿ ಸುಮಾರು 11 ಜನ ಸದಸ್ಯರಿದ್ದಾರೆ. ಅಧ್ಯಕ್ಷರು ನೃತ್ಯ ಗೋಪಾಲ್ ದಾಸ್, ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ದಾಸ್, ಕೆ ಪರಾಸರನ್. ಇದರ ಜೊತೆಗೆ ಇವರಲ್ಲದೆ ಪದನಿಮಿತ್ತ, ಇದು ಬಹಳ ಇಂಪಾರ್ಟೆಂಟ್, ಪದನಿಮಿತ್ತ ಸದಸ್ಯರುಗಳಿಗಾದ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪ್ರಶಾಂತ್ ಲೇಖಂಡೆ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಪ್ರಶಾಂತ್ ಲೇಖಂಡೆ, ಉತ್ತರ ಪ್ರದೇಶ ಸರ್ಕಾರದ ಕಾರ್ಯದರ್ಶಿ ಸಂಜಯ್ ಪ್ರಸಾದ್, ಅಯೋಧ್ಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಶಶಾಂಕ್ ತ್ರಿಪಾಠಿ, ಪ್ರಧಾನಿಯವರ ಮಿಸ್ಟರ್ ಮೋದಿಯವರ ಮಾಜಿ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ. ಇವರುಗಳು ವಿಶೇಷ ಆಹ್ವಾನಿತ, ವಿಶೇಷ ಪದನಿಮಿತ್ತ ಸದಸ್ಯರು. ಇವರಲ್ಲದೆ ವಿಶೇಷ ಆಹ್ವಾನಿತರು ಗೋಪಾಲ್ ರಾವ್. ಇವರೆಲ್ಲರೂ ಈ ಟ್ರಸ್ಟ್ ಅಲ್ಲಿ ಇರಬೇಕಾದ್ರೆ ಈ ಟ್ರಸ್ಟ್ಗೆ 1990ರಿಂದ ಒಂದು ಕಡೆ ರಥಯಾತ್ರೆ, ಇನ್ನೊಂದು ಕಡೆ ಇಟ್ಟಿಗೆ ಯಾತ್ರೆ, ಸಾವಿರಾರು ಕೋಟಿ ಕಲೆಕ್ಷನ್ ಅನ್ನ ಮಾಡಿದ್ದಾರೆ. ಆದ್ರೆ ರಾಮನ ದೇವಸ್ಥಾನದಲ್ಲಿ ಇವತ್ತು ಈ ದೇಶ ಪ್ರೇಮಿಗಳು ಅಂತ, ದೇಶಭಕ್ತರು ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಇವರಿಗೆ ಮಾನ ಮರ್ಯಾದೆ ಇದೆಯಾ? ಇವ್ರಿಗೇನಾದ್ರೂ ಮಾನ ಮರ್ಯಾದೆ, ನಾಚಿಕೆ ಅನ್ನುವಂಥದ್ದು ಏನಾದ್ರೂ ಇದೆಯಾ? ನಮ್ಮ ರಾಜ್ಯದವರೇ ಯಾರು ಗೋಪಾಲ್ ನಾಗರಕಟ್ಟೆ ಅಂತೇಳಿ RSS ನ ಪ್ರಚಾರಕರು, ಅವ್ರಿಗೂ ಬಂದಿದೆ ಅಂತೇಳಿ ಇವತ್ತು ಅವರು ಸಹ ಲೂಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅನೇಕರು ಹೇಳ್ತಾ ಇದ್ದಾರೆ.
ನಾನು ನಿಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ ರಾಮ ದೇವಸ್ಥಾನದ ಶ್ರೀರಾಮಚಂದ್ರನ ಆಸ್ತಿಯನ್ನೇ ಲುಪಟಾಯಿಸುವಂತವ್ರು ನೀವು ದೇಶ ಪ್ರೇಮಿಗಳೇನ್ರಿ? ರಾಮನ ನಿಜವಾದಂತ ಅವರ ಆದರ್ಶಗಳನ್ನ ಪಾಲಿಸುವಂತರ, ಅವರ ಶ್ರೀಮತಿಯವರನ್ನೇ ರಕ್ಷಣೆ ಮಾಡೋದಕ್ಕೆ ಆಗದೆ ಇರುವಂತ ಮೋದಿಯವರು ಎಲ್ಲಾದ್ರೂ ರಾಮನ ಆದರ್ಶಗಳ ಪಾಲಿಸ್ತಾರ? ಕೆಲಸಕ್ಕೆ ಬರದೇ ಇರುವಂತ 8 ಜನರನ್ನ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ರಾಮನ ಆದರ್ಶ ವ್ಯತ್ಯಾಸ ಇಲ್ಲ. ಆ? ಆ ರಾಮ ಮಾಡಿದ್ದೇನು? ಮೋದಿಯವರ ಹೆಂಡತಿ ಸರಿದಲ್ಲ ಆದರ್ಶ. ನೋಡಿ, ಅಲ್ಲಿ ಯಾವುದೋ ಕಾರಣದ ಪ್ರಜಾತಂತ್ರ ಬಂದೆ ಸರ್ ಅಲ್ಲಿ ಯಾರೋ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಅನ್ನುವಂತ ಕಾರಣ ನೀಡ್ತಾನೆ ರಾಮ. ಆದ್ರೆ ನೀನೇನಪ್ಪ ಕಾರಣ ಇಲ್ಲಿ? ಟೆಲ್ ಮಿ ವಾಟ್ ಇಸ್ ದ ರೀಸನ್? ಅಲ್ಲಿ ಜನಾಭಿಪ್ರಾಯಕ್ಕೆ ಅಂತ ಹೇಳಿ ಇವತ್ತು ರೈಟೋ ರಾಂಗೋ ಅದು ಸರಿಯಲ್ಲ ನನ್ನ ಪ್ರಕಾರ. ಆದ್ರೆ ನಾನ್ ನಿಮ್ಗೆ ಹೇಳ್ತೇನೆ, ಅಲ್ರಿ ಇಷ್ಟು ಜನ RSS ಪ್ರಚಾರಕರುಗಳು, RSS ನ ನಾಯಕರುಗಳು, ವಿಶ್ವ ಹಿಂದೂ ಪರಿಷತ್ತಿನ ನಾಯಕರುಗಳು, ಬಿಜೆಪಿಯ ನಾಯಕರುಗಳು ಲೂಟಿ ಮಾಡಿ ಸಾವಿರಾರು ಕೋಟಿ. ಯಾಕೆ ಮೌನಿ ಬಾಬಾ ಆಗಿದೆಯಲ್ಲಪ್ಪ ಮಿಸ್ಟರ್ ಮೋದಿ? ಯಾಕಪ್ಪ ಮೌನಿ ಬಾಬಾ ಆಗಿದ್ಯಾ ಮಿಸ್ಟರ್ ಅಮಿತ್ ಶಾ? ಯಾಕಪ್ಪ ಮೌನಿ ಬಾಬಾ ಆಗಿದ್ಯಾ ಯೋಗಿ, ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು? ನಾಚಿಕೆ ಆಗೋದಿಲ್ವೇನ್ರಿ? ರಾಮನ್ ದೇವಸ್ಥಾನ ಲೂಟಿ ಮಾಡ್ತಿರಲ್ರಿ. ನಾನು ಇವತ್ತೇನಾದ್ರೂ ಸಹ ನಾನು ಅಂದ್ಕೊಂಡಿದ್ದೆ, ರಾಮನ ಆದರ್ಶಗಳು ಇವರಲ್ಲಿ ಇದ್ದಿದ್ರೆ, ಈ ಟ್ರಸ್ಟ್ ಮಾಡಿದವರು ಮೋದಿ, ಈ ಟ್ರಸ್ಟ್ ಮಾಡಿದವರು RSS, ಈ ಟ್ರಸ್ಟ್ ಮಾಡಿದವರು ವಿಶ್ವ ಹಿಂದೂ ಪರಿಷತ್. ಯಾಕಪ್ಪ ಮೌನಿ ಬಾಬುಗಳಾಗಿದ್ದೀರಿ? ನಿಮಗೆ ಏನಾದ್ರೂ ಸ್ವಲ್ಪನಾದ್ರೂ ರಾಮನ ಬಗ್ಗೆ ಗೌರವ ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಮತ್ತು ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದೇ ತಪ್ಪುಗಳು ಮಾಡಿಲ್ಲ. ರೈಲ್ವೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟರು, ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನ ಓನ್ ಮಾಡಿ. ನೀವೇನ್ ಮಾಡ್ತಾ ಇದ್ರಿ? ನಾನು ಇಷ್ಟೇ ಹೇಳ್ತೇನೆ, ಈ ದೇಶದಲ್ಲಿ ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿ ಲೂಟಿ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಅದು RSS, ಬಿಜೆಪಿ ಮತ್ತು VHP. RSSಗೂ ಯಾವ ರೀತಿ 1925ರಿಂದ RSS ಪ್ರಾರಂಭ ಮಾಡಿದಾಗ್ಲಿಂದ ಸಹ ಗುರುದಕ್ಷಿಣೆ ಕಲೆಕ್ಷನ್ ಮಾಡ್ತಾರೆ. ಅದರಲ್ಲಿ ಎಷ್ಟು ಸೋರಿಕೆ ಆಗಿದೆಯೋ ಗೊತ್ತಿಲ್ಲ, ಯಾಕಂದ್ರೆ ಅದು ರಿಜಿಸ್ಟರ್ಡ್ ಅಲ್ಲ, ಅಕೌಂಟೆಡ್ ಮನಿನೂ ಅಲ್ಲ, ಆಡಿಟೆಡ್ ಮನಿನೂ ಅಲ್ಲ. ರಾಮನ್ ದೇವಸ್ಥಾನಲ್ಲಿ ಲೂಟಿ ಮಾಡ್ತಾರೆ, ಅಲ್ಲಿ RSS ನ ಗುರುದಕ್ಷಿಣೆಯಲ್ಲಿ ಎಷ್ಟು ಲೂಟಿ ಆಗಿದೆಯೋ ಬಹುಶಃ ಇವೆರಡನ್ನೂ ಸಹ ತನಿಖೆ ಮಾಡಬೇಕಾಗುತ್ತೆ. ಅದರಲ್ಲೂ ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ಸೂಪರ್ವಿಷನ್ ಅಲ್ಲಿ CBI ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಇದರ ನೈತಿಕ ಹೊಣೆಯನ್ನು ಹೊತ್ತು 3 ಜನ ಪ್ರಧಾನಮಂತ್ರಿಗಳು, ಕೇಂದ್ರದ ಗೃಹ ಸಚಿವರು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮತ್ತು ಈ ದೇಶದ ಜನರನ್ನು, ಯಾಕಂದ್ರೆ ಈ ರಾಮ ಅಂದ್ರೆ ಭಾರತ, ಅವರಿಗೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ಇಡೀ ವಿಶ್ವದಲ್ಲಿ ಇವತ್ತು ಭಾರತದ ಕೀರ್ತಿಗೆ, ಭಾರತದ ಪರಂಪರೆಗೆ, ಭಾರತದ ಹೆಸರಿಗೆ ಇವತ್ತು ಕಳಂಕ ಆಗಿದೆ. ಇದಕ್ಕೆ ನೇರ ಕಾರಣ ಇವರಾಗಿರೋದ್ರಿಂದ ಬಹುಶಃ ನನಗೆ ಅನ್ಸುತ್ತೆ ಇವರು ರಾಜೀನಾಮೆ ಕೊಡೋದ್ರ ಜೊತೆಗೆ ಇಡೀ ದೇಶದ ಜನರ ಕ್ಷಮೆಯನ್ನ ಯಾಚಿಸಬೇಕು ಈ 3 ಜನ ಅಂತ ಹೇಳಿ ಅತ್ಯಂತ ಆಗ್ರಹ ಪೂರ್ವಕವಾಗಿ ಆಗ್ರಹಿಸ್ತೇನೆ. ಅಲ್ಲ, ಒಂದೇ ನಿಮಿಷ ನಿಮ್ಗೆ ಹೇಳ್ತೇನೆ. ಫೈಸಲಾಬಾದ್ ಡಿಸ್ಟ್ರಿಕ್ಟ್ ಜಡ್ಜ್ಮೆಂಟ್ ಬಂದಾಗ ರಾಮಲೆಲ್ಲ ಓಪನ್ ಮಾಡಿ ಪೂಜೆ ಮಾಡಿದ್ದು ಯಾರು ಸ್ಟಾರ್ಟ್ ಮಾಡಿದ್ದಾರೆ? ಕಾಂಗ್ರೆಸ್ನವರಲ್ವಾ? ಗಂಗಾ ನದಿಯನ್ನ ಕ್ಲೀನ್ ಮಾಡ್ಲಿಕ್ಕೆ 300 ಕೋಟಿ ಕೊಟ್ಟಂತವ್ರು ನಾವಲ್ವಾ? ಸೊ ಒಂದೇ ನಿಮಿಷ ಹೇಳ್ಬಿಡ್ತೇನೆ ಸರ್, ಒಂದೇ ನಿಮಿಷ ಹೇಳಿ. ರಾಮನಲ್ಲಿ ನಮ್ಮೆಲ್ರಿಗೂ ಸಹ, ನಾವು ಹಿಂದೂಗಳೇ, ರಾಮನಲ್ಲಿ ನಮಗೂ ಸಹ ಅವರ ಆದರ್ಶಗಳಲ್ಲಿ ನಂಬಿಕೆ ಇದೆ.
ನಾವು ಯಾವತ್ತೂ ಸಹ ರಾಮನನ್ನ ಅಥವಾ ಕೃಷ್ಣನನ್ನ ನಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ಚುನಾವಣಾ ಗೆಲ್ಲಕ್ಕೋಸ್ಕರ ಬಳಸ್ಕೊಳ್ಳೋದು ಇಲ್ಲ. ಯಾಕಂದ್ರೆ ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 123 ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಅಲ್ಲಿ ಸೆಕ್ಷನ್ 123 ಎನಿ ಸಾರ್ಟ್ ಆಫ್ ಇಂಡ್ಯೂಸ್ಮೆಂಟ್ ದೇವರ ಹೆಸರಿನಲ್ಲಿ ಇಂಡ್ಯೂಸ್ ಮಾಡಿದರೆ, ರಿಲಿಜನ್ ಹೆಸರಲ್ಲಿ ಇಂಡ್ಯೂಸ್ ಮಾಡಿದ್ರೆ ಅದು ತಪ್ಪು, ಅಪರಾಧ ಅಂತ ಹೇಳಿ ಕಾನೂನೇ ಇದೆ. ಪಾಪ ಮೋದಿ ಅವರಿಗೆ ಇವೆಲ್ಲ ಎಲ್ಲ ಅರ್ಥ ಆಗುತ್ತೆ, ಇದೆಲ್ಲ ಬಿಜೆಪಿನವ್ರಿಗೆಲ್ಲ ಅರ್ಥ ಆಗುತ್ತೆ, ಅಮಿತ್ ಶಾಗೆ ಏನೆಲ್ಲ ಅರ್ಥ ಆಗುತ್ತೆ. ಅವ್ರ ಕಾನೂನನ್ನ ಕಿತ್ತಾಕ್ತಿವಿ, ಸಂವಿಧಾನನ ಕಿತ್ತಾಕ್ತಿವಿ, ತಿದ್ದುಪಡಿ ಮಾಡ್ತೀವಿ ಅಂತ ಹೇಳುವಂತ ಬಿಜೆಪಿನವ್ರಿಗೆ ಎಲ್ರಿ ಅರ್ಥ ಆಗುತ್ತೆ? ಸೊ ನಾನು ಇಷ್ಟೇ ಹೇಳ್ತೇನೆ, ಯಾರೋ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ಒಬ್ಬ ಅಧಿಕಾರಿ ಏನಾದ್ರೂ ಅಫಿಡವಿಟ್ ಫೈಲ್ ಮಾಡಿದ್ರೆ ಅದಕ್ಕೆ ಮಹತ್ವ ಕೊಡುವಂತದ್ದು ಅಷ್ಟೊಂದು ಸಮಂಜಸ ಅಲ್ಲ. ನಾವು ನಿಜವಾದಂತ ಜಾತಿ, ಈಗ ಉದಾಹರಣೆಗೆ ಯಾವುದೇ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ, ಈಗ ಒಂದೇ ಒಂದು ನಿಮಿಷ ಹೇಳ್ತೆ, ಅಲ್ಲ ಒಂದೇ ಒಂದು ನಿಮಿಷ ನಾನು ಹೇಳ್ತೇನೆ, ದಯಮಾಡಿ ನೋಡಿ. ನಮ್ಮ ಪಾರ್ಟಿಯ CWC ನಲ್ಲೂ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲೂ ಸ್ಟೇಟ್ ಕಾನ್ಫರೆನ್ಸ್ಗಳಲ್ಲೂ ರಾಮನೇ ಇಲ್ಲ ಅಂತೇಳಿ ಎಲ್ಲಾದ್ರೂ ರೆಸೊಲ್ಯೂಷನ್ ಮಾಡಿದೀವ? ಎಲ್ಲಾದ್ರೂ ಅಧಿಕೃತವಾಗಿ ನಾವು ಆ ಸ್ಟ್ಯಾಂಡ್ ತಗೊಂಡಿದೀವ? ಇಲ್ಲ ಅಲ್ವಾ? ಇಲ್ಲ, ಯಾವುದು ಸರ್ಕಾರನು ಸಹ ಈಗಾಗಲೇ ಅದರ ಬಗ್ಗೆ ನಾವು ಸ್ಪಷ್ಟವಾಗಿ ಫೈಸಲಾಬಾದ್ ಕೋರ್ಟ್ ಅಲ್ಲಿ ಏನ್ ಹಾಕಿದ್ವಿ, ಅವತ್ತು ನಮ್ಮ ಸರ್ಕಾರನೇ ಇದ್ದಿದ್ದು. ರಾಮ ಇಲ್ಲ ಅನ್ನೋ ಆಗಿದ್ರೆ ನಾವು ದೇವಸ್ಥಾನ ಓಪನ್ ಮಾಡ್ತಾ ಇದ್ವಿ. ಬಹುಶಃ ನನಗೆ ಇನ್ಫ್ಯಾಕ್ಟ್ ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಮಾಡಿದ್ದೀನಿ ಯಾವ ಅಫಿಡೇವಿಟ್ ಅಂತ ಹೇಳಿ, ನನಗೆ ಇಲ್ಲಿವರೆಗೂ ಸಿಕ್ಕಿಲ್ಲ. ಇದು ಈ ರೀತಿ ಬಿಜೆಪಿನವರು ಸೃಷ್ಟಿ ಮಾಡಿರಬೇಕು ಅನ್ನುವಂಥದ್ದು ನನ್ನ ಭಾವ. ಇವತ್ತು ಏನಾಗಿದೆ ಬಿಜೆಪಿನವರಿಗೆ ನೋಡಿ, ಇಷ್ಟೆಲ್ಲ ಏನು ಪಾಪ ಅದ್ವಾನಿ ಸಾಹೇಬರು, ಅವ್ರ ಬಗ್ಗೆ ನನಗೆ ಗೌರವ. ಯಾಕಂದ್ರೆ ನಾನು ಅವರು ಒಟ್ಟಿಗೆ 75ರಲ್ಲಿ ಎಮರ್ಜೆನ್ಸಿನಲ್ಲಿ ನಾವು ಒಟ್ಟಿಗೆ 17 ತಿಂಗಳು 20 ದಿವಸಗಳ ಬೆಂಗಳೂರು ಕಾರಾಗೃಹದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವತೆ, ಶ್ಯಾಮನಂದ ಮಿಶ್ರಾ, ರಾಮಕೃಷ್ಣ ಹೆಗಡೆ, ದೇವೇಗೌಡ, PGR ಸಿಂಧ್ಯಾ, AK ಸುಬ್ಬಯ್ಯ, ಸೊ ನಾನು, ಸುರೇಶ್ ಕುಮಾರ್ ಮತ್ತೆ ಪಾರಸ್ಮಲ್, ಇವರುಗಳು ಅತ್ಯಂತ ಚಿಕ್ಕವರು. ಸೊ ಹಾಗಾಗಿ ನನಗೆ ಗೊತ್ತು. ಆದ್ರೆ ಇವ್ರಿಗೆ ಏನಾಗಿದೆ, ಈ ಮೋದಿ ಅವರಿಗೆ ಅಂಡ್ ಈ ಟೀಮ್ಗೆ ರಾಮನ ಆದರ್ಶಗಳು ಗೊತ್ತಿಲ್ಲ, ರಾಮಾಯಣವನ್ನು ಓದಿದ್ದಾರೋ ನನಗೆ ಗೊತ್ತಿಲ್ಲ, ಸಂವಿಧಾನ ಓದಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ಗಮನಿಸಿದಂತ ರೀತಿಯಲ್ಲಿ ಅವ್ರು ಸಂವಿಧಾನ ಓದಿರೋ ಹಾಗೆ ಕಾಣ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಏನ್ ಬೇಕಾದ್ರೂ ಅದೇ ರಾಜಕಾರಣಿ ಆದ ಮೇಲೆ, ಅದರಲ್ಲೂ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರ್ಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರೇ ಪಾರ್ಟಿ ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರಿಸಿದ್ರು. ಹೇಗೆ ನೆಹರು ತೋರಿದ್ರು, ಇಂದಿರಾಜಿ ತೋರಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ತೋರಿದ್ರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತೋರಿದ್ರು, ಮುರಾರ್ಜಿ, ಚಂದ್ರಶೇಖರ್, VP ಸಿಂಗ್ ಹಾಗೆ ನೀವು ಸಹ ನೋಡಿ. ಈಗಾಗಲೇ ಎಲ್ಲವನ್ನು ಸಹ ಕಾಂಗ್ರೆಸ್ನವರು ಅನೇಕ ಜನ ನಮ್ಮ ಅಡ್ಮಿನಿಸ್ಟ್ರೇಷನ್ ಇನ್ಚಾರ್ಜ್ ಇರುವಂತಹ ಜನರಲ್ ಸೆಕ್ರೆಟರೀಸ್ ಇದರ ಬಗ್ಗೆ ಹೇಳಿಕೆಗಳು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ, AICC ಅಧ್ಯಕ್ಷರು ಖರ್ಗೆ ಸಾಹೇಬರು ಮಾಡಿದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತವರು ಸಹ ಮಾಡಿದ್ದಾರೆ. ಎಸ್, ಇದನ್ನ ರಾಜಕೀಯ ನಾವು ಪರ ಹೇಳಿದ್ರು ರಾಜಕಾರಣ ಅಂತಾರೆ, ವಿರುದ್ಧ ಹೇಳಿದ್ರು ರಾಜಕಾರಣ ಅಂತಾರೆ. ವಿರೋಧ ಪಕ್ಷದಲ್ಲಿದ್ದು ನೋಡಿ, ನಾನು ಒಂದೇ ಹೇಳ್ತೇನೆ, ನಾನು ನನ್ನ ಅನುಭವದಲ್ಲಿ being a politician, he should be a watchdog. He should be a watchdog. ಈ ದೇಶದಲ್ಲಿ ಯಾವುದೇ ಕ್ಷೇತ್ರದಲ್ಲಿ, ವೆದರ್ ಇಟ್ ಈಸ್ ಎಕನಾಮಿಕ್ ಇಶ್ಯೂ, ವೆದರ್ ಇಟ್ ಈಸ್ ಕಲ್ಚರಲ್ ಇಶ್ಯೂ, ವೆದರ್ ಇಟ್ ಈಸ್ ಸೋಷಿಯಲ್ ಇಶ್ಯೂ, ಸೊ ಎಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡುವಂತ ವಾಚ್ ಡಾಗ್ ಆಗಿ ಇರಬೇಕಾಗುತ್ತೆ. ಆ ವಾಚ್ ಡಾಗ್ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ಸೊ ನೀವೇನ್ ಹೇಳ್ತಾ ಇದ್ರೆ ಹೆಚ್ಚು ಪ್ರಯತ್ನ ಮಾಡಬೇಕು, ಬಹುಶಃ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.